ಇಲ್ಲೊಂದು ವಿಶೇಷತೆ ಇದೆ. ಇಲ್ಲಿ ಯಾರು ಯಾವಾಗ ಹೇಗೇ ದೈವತ್ವ ಪಡೆಯಲಿ, ದೈವತ್ವ ಪಡೆಯುವ ಮುಂಚೆ ಅವರು ಬ್ರಾಹ್ಮಣರಾಗಲಿ, ಮೂಲ ನಿವಾಸಿಗಳಾಗಿರಲಿ, ಹಿಂದೂಗಳಾಗಿರಲಿ, ಕ್ರಿಶ್ಚಿಯನ್ಗಳಾಗಲಿ, ಮುಸ್ಲಿಮರಾಗಿರಲಿ, ದೈವತ್ವ ಪಡೆದ ನಂತರ ಅವರು ನಮ್ಮನ್ನು ಕಾಯುವ ಶಕ್ತಿಗಳು. ಅವರು ಹಿಂದೆ ಒಳ್ಳೆಯವರಾಗಿರ್ಬೋದು, ಕೆಟ್ಟವರಾಗಿರ್ಬೋದು, ಅತಿಮಾನುಷ ಶೂರರಾಗಿರ್ಬೋದು, ಸಾಮಾನ್ಯ ವ್ಯಕ್ತಿಗಳಾಗಿರ್ಬೋದು. ದೈವಗಳಾದ ನಂತರ ಇವರು ನಮ್ಮನ್ನು ಕಾಯುವ ಶಕ್ತಿಗಳು ಮಾತ್ರ. ದುಷ್ಟರನ್ನು ಶಿಕ್ಷಿಸುವ, ಶಿಷ್ಟರನ್ನು ರಕ್ಷಣೆ ಮಾಡುವ ಮಣ್ಣಿನ ಸತ್ಯಗಳು ಎಂದು ಕರೆಯಲ್ಪಡುವಂತಹ ಶಕ್ತಿಗಳಿವರು. ಯಾವುದೇ ದೈವದ ನಡುವೆ ಭೇದ ಭಾವ ಇಲ್ಲ, ತಾರತಮ್ಯ ಇಲ್ಲ. ಎಲ್ಲ ದೈವಗಳನ್ನು ಕೂಡ ಸಮಾನ ಭಕ್ತಿಯ ನೆಲೆಯಿಂದ, ಸಮಾನ ಗೌರವದಿಂದ ಎಲ್ಲ ಜಾತಿ ಸಮುದಾಯದ ಜನರು ಸೇರಿ ಆರಾಧನೆ ಮಾಡ್ತಾರೆ. ಇದು ತುಳುನಾಡಿನ ಈ ದೈವ ಆರಾಧನೆಯ ಬಹಳ ವಿಶಿಷ್ಟತೆ. ದೈವ, ದೇವರು, ತೆಯ್ಯಂ, ಭೂತ ಇದೆಲ್ಲವೂ ಸಮಾನಾರ್ಥಕ ಪದಗಳು. ದೈವ ಅಂದರೆ ದೇವರು, ದೈವ ಅಂದರೆ ದಿವ್ಯವಾದವರು, ಬಹಳ ಆಕಾಶದಲ್ಲಿರುವ ದಿವ ಹೇಳುವ ಅರ್ಥ. ಒಟ್ಟು ಬಹಳ ಪವಿತ್ರವಾದವರು ಅಂತ ಅರ್ಥ. ಭೂತ ಅನ್ನುವ ಪದದ ಅರ್ಥ ಕೂಡ ಪವಿತ್ರ ಅನ್ನೋದೇ. ಭೂತ ಅನ್ನುವ ಪದಕ್ಕೆ ಸಂಸ್ಕೃತ, ಕನ್ನಡ ಡಿಕ್ಷನರಿಯಲ್ಲಿ ಉತ್ತರ ಹುಡುಕ್ಲಿಕ್ಕಾಗೋದಿಲ್ಲ. ತುಳು ಭಾಷೆಗೆ ಅದರದ್ದೇ ಆದ ವಿಶಿಷ್ಟತೆ ಇದೆ. ಒಂದು ಭಾಷೆಯ ಪದಕ್ಕೆ ಇನ್ನೊಂದು ಭಾಷೆಯಲ್ಲಿ ಬೇರೆ ಅರ್ಥ ಇರ್ತದೆ. ಉದಾಹರಣೆಗೆ ಮಮ್ಮಿ ಅಂತ